ವಸತಿ ಗೃಹಕ್ಕೆ ಬಂದ ಜೋಡಿ ನಡುವೆ ಜಗಳ ಕೆರಳಿದ ಕಾರಣ ಪ್ರಿಯತಮಿಯ ಬಾಯಿಗೆ ಸ್ಫೋಟಕ ತುರುಕಿದ ಪ್ರಿಯಕರನು ಭಯಂಕರವಾಗಿ ಹತ್ಯೆ ಮಾಡಿದ ಘಟನೆಯು ಮೈಸೂರು ಜಿಲ್ಲೆಯಿಂದ ವರದಿಯಾಗಿದೆ. ಮಹಿಳೆಯ ಬಾಯಿಯ ಕೆಳಭಾಗವು ಸಂಪೂರ್ಣವಾಗಿ ಸಿಡಿದು ಚೂರಾಗಿದೆ. ಬೆಡ್ ಮತ್ತು ಕೆಳಗೆಲ್ಲ ನೆತ್ತರು ಮಡುಕಟ್ಟಿತ್ತು. ಹುಣಸೂರು ತಾಲೂಕಿನ ಗೆರಸನಹಳ್ಳಿಯ 20ರ ರಕ್ಷಿತ ಘೋರವಾಗಿ ಹತ್ಯೆಯಾದ ಹೆಣ್ಣು. ಸಿದ್ದರಾಜು ಎಂಬ ಪ್ರಿಯಕರನ ಜೊತೆಗೆ ಆಕೆಯು ಬೇರೆಯದ ಲಾಡ್ಜಿಗೆ ಬಂದಿದ್ಲು. ಕೇರಳದ ದಿನಗೂಲಿಯೊಬ್ಬನನ್ನ ಮದುವೆಯಾಗಿದ್ದ ರಕ್ಷಿತಾ ಸ್ಥಳೀಯ ಸಿದ್ದರಾಜು ಜೊತೆಗೆ ಅಕ್ರಮ ಸಂಬಂಧ ಹೊಂದಿದ್ದಳು ಎನ್ನಲಾಗಿದೆ. ಕಲ್ಲಿನ ಕೋರಿಯಲ್ಲಿ ಕೆಲಸ ಮಾಡುವವರಾದ್ದರಿಂದ ಜಿಲೆಟಿನ್, ಟ್ರಿಗ್ಗರ್, ಸ್ಫೋಟಕ ಸಿದ್ದರಾಜುಗೆ ಚೆನ್ನಾಗಿ ಪರಿಚಯವಿತ್ತು. ಆತ ಮೊದಲೇ ಸಿದ್ಧನಾಗಿ ಬಂದಂತಿತ್ತು. ಈ ಸಂಬಂಧ ಮುಂದುವರಿಸುವುದು ಸಾಧ್ಯವಿಲ್ಲ ಎಂದು ರಕ್ಷಿತಾ ಹೇಳಿದ್ದು, ಆತ ಕೆರಳಿ ಘೋರ ಹತ್ಯೆ ಮಾಡಲು ಕಾರಣ ಎಂದು ಹೇಳಲಾಗಿದೆ. ಮೊಬೈಲ್ ಸಿಡಿದು ಸಾವಾಗಿದೆ ಎಂದು ಜನರ ದಾರಿ ತಪ್ಪಿಸಲು ಕೊಲೆಗಾರ ಯತ್ನಿಸಿದ್ದ. ಸಾಲಿಗ್ರಾಮ ಪೊಲೀಸರು ಸಿದ್ದರಾಜುವನ್ನ ಬಂಧಿಸಿ ತನಿಖೆ ನಡೆಸುತ್ತಿದ್ದಾರೆ. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ ಎಲ್ಇಡಿ ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, ಎಲ್ಇಡಿ ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, ಎಲ್ಇಡಿ ಶಾಂಡ್ಲಿಯರ್ಸ್, ವಾಲ್ ಲೈಟ್ಸ್, ಎಲ್ಇಡಿ ಮಿರರ್ಸ್, ವಾಟರ್ ಹೀಟರ್ಸ್, ಬಿಎಲ್ಡಿಸಿ ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, ಎಒ ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ ಎಲ್ಇಡಿ ಝೋನ್ ಅನ್ನು ಸಂಪರ್ಕಿಸಿ.